ಅತಿ ಹೆಚ್ಚು ಹೆಸರು ಬೇಳೆ ಉತ್ಪಾದಿಸುವ ಜಿಲ್ಲೆ ರಾಜಸ್ಥಾನದ ನಾಗಪುರ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹೆಸರು ಕಾಳು ಬೆಳೆಯುವ ದೇಶ ಭಾರತ. ಭಾರತದಲ್ಲಿ ಜಗತ್ತಿನ ಒಟ್ಟು ಹೆಸರು ಬೆಳೆ ಉತ್ಪಾದನೆಯ 30% ಬೆಳೆಯುತ್ತದೆ. ಮಯನ್ಮಾರ್ ಕೂಡ ಲೋಕದ ಒಟ್ಟು ಹೆಸರು ಕಾಳು ಉತ್ಪಾದನೆಯ 30%ದಷ್ಟು ಬೆಳೆಯುತ್ತದೆ. ಭಾರತದ ಒಟ್ಟು ಹೆಸರು ಕಾಳು ಉತ್ಪಾದನೆ 17 ಲಕ್ಷ ಟನ್ ಇದೆ. ರಾಜಸ್ಥಾನ ರಾಜ್ಯದ ನಾಗ್ಪುರ ಜಿಲ್ಲೆಯು ಆ ರಾಜ್ಯದ 47% ಹಾಗೂ ದೇಶದ 25%ದಷ್ಟು ಹೆಸರು ಬೇಳೆ ಉತ್ಪಾದಿಸುತ್ತದೆ. ರುಚಿ ಬಣ್ಣಕ್ಕೆ ಹೆಸರುವಾಸಿಯಾದ ಇಲ್ಲಿನ ಹೆಸರು ಬೇಳೆಯನ್ನ ಹೆಚ್ಚಿನ ಆಹಾರ ಉತ್ಪಾದನಾ ಘಟಕಗಳು ತೀರಿಸಿಕೊಳ್ಳುತ್ತವೆ. ಜಾಗತಿಕವಾಗಿ ಚೀನಾ 16% ಹಾಗೂ ಇಂಡೋನೇಷಿಯಾ 5% ಹೆಸರು ಕಾಳು ಬೆಳೆಯುವ ಭಾರತ ಮಯನ್ಮಾರ್ ಬಳಿಕದ ದೇಶಗಳಾಗಿವೆ. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕೆದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನ ಜಿಪೋಲೇರ್ ಬೇಬಿ ವೀಕೆ